ಮುಂಬೈನಲ್ಲಿರುವ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ನಡೆಯುತ್ತಿರುವ ಇಂಡಿಯಾ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಫೇರ್ನಲ್ಲಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಹಾಗೂ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಮುಖ್ಯ ಪ್ರವರ್ತಕ ಎಲ್ ಗೋಯಲ್ ಅವರು ವಿಶೇಷ ಅತಿಥಿಯಾಗಿ ಭಾಗಿಯಾಗಿದ್ದರು. ಇಂಡಿಯಾ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಫೇರ್ವು ಭಾರತದ ಅತಿದೊಡ್ಡ ಹವಾನಿಯಂತ್ರಿತ ಎಲೆಕ್ಟ್ರಾನಿಕ್ಸ್ ಪೀಠೋಪಕರಣಗಳು ಇಂಟೀರಿಯರ್ಸ್ ಕನ್ಸ್ಯೂಮರ್ಸ್ಗಳ ಎಕ್ಸಿಬಿಷನ್ ಆಗಿದೆ. ಗೋಯಲ್ ರವರನ್ನ ಐಐಸಿಎಫ್ನ ಮುಖ್ಯ ಪ್ರವರ್ತಕ ಉಮೇಶ್ ಪಾಂಡೆ ಸ್ವಾಗತಿಸಿದ್ರು. ಪ್ರದರ್ಶನ ವೀಕ್ಷಿಸಿದ ನಂತರ ಗೋಯಲ್ ರವರು ಅಂಗಾಂಗ ದಾನದ ಸಾಧ್ಯತೆಗಳು ಹಾಗೂ ಜನತೆಗೆ ಅವುಗಳ ಮೇಲಿನ ಜಾಗೃತಿಯ ಕುರಿತು ಚರ್ಚಿಸಿದ್ರು. ಈ ಸಂದರ್ಭ ಪಾಂಡೆಯವರು ಮುಂಬರುವ ಪ್ರದರ್ಶನಗಳಲ್ಲಿ ಅಂಗಾಂಗ ದಾನದ ಜಾಗೃತಿ ಮಾಹಿತಿಯನ್ನ ಕೂಡ ಪ್ರದರ್ಶಿಸಲು ಒಪ್ಪಿದ್ರು. ಈ ವೇಳೆ ಐಐಸಿಎಫ್ನ ನಿರ್ದೇಶಕ ಕುಲ್ದೀಪ್ ಕೌಲ್ ಮತ್ತು ಎಕ್ಸಿಬಿಷನ್ ಈವೆಂಟ್ಸ್ ಕನ್ಸಲ್ಟೆಂಟ್ ವಿಭೂತಿ ಜೈನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮುಂಬೈ.